ಮತ್ತು DJಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ನಡೆಯುತ್ತಿರುವಂಥ ಪುಂಡಾಟಿಕೆ, ದಂಗೆ, ಬೆಂಕಿ ಹಚ್ಚುವಂಥದ್ದು, ಲೂಟ್ ಮಾಡುವಂಥದ್ದು ಇದು ಕಾನೂನು ಬಾಹಿರವಾದಂಥ ಕೃತ್ಯ. ಯಾವುದೇ ವಿಚಾರವಿರಲಿ ಕಾನೂನಾತ್ಮಕವಾಗಿ ಪರಿಹಾರ ಮಾಡ್ಕೋಬೇಕು. ಕಾನೂನು ಕೈ ತೆಗೆದುಕೊಂಡರ ವಿರುದ್ಧ ಉಗ್ರ ಕ್ರಮವನ್ನು ಜರುಗಿಸಲಾಗುವುದು. ಈಗಾಗಲೇ ನಾನು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕೂಡಲೇ ಧಾವಿಸಬೇಕು. ಹೆಚ್ಚುವರಿ ಪೊಲೀಸ್ ಫೋರ್ಸನ್ನು ಕಳಿಸಿದ್ದೇವೆ. KSRP ಪೊಲೀಸ್ ಫೋರ್ಸ್ ಬರ್ತದೆ. ಆ ಒಂದು ಸ್ಥಿತಿಯನ್ನು ಸಂಪೂರ್ಣವಾಗಿ ನಿಯಂತ್ರಣ ತೆಗೆದುಕೋಬೇಕು. ನಿಯಂತ್ರಣ ತೆಗೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಸಂಪೂರ್ಣವಾದಂಥ ಮುಕ್ತವಾದಂಥ ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ. ಯಾರೇ ಎಷ್ಟೇ ದೊಡ್ಡವರಿರಲಿ ಕಾನೂನನ್ನು ಕೈ ತೆಗೆದುಕೊಂಡ್ರೆ ಅವರ ವಿರುದ್ಧ ಕಠಿಣವಾದಂಥ ಕ್ರಮ ತೆಗೆದುಕೊಳ್ತೇವೆ. ಹಿಂದೂ ಕೂಡ ಅದು ನಾವು ಇಂಥ ಸಂದರ್ಭಗಳಲ್ಲಿ ಕಠಿಣವಾದ ಕ್ರಮವನ್ನು ಜರುಗಿಸಿದ್ದೇವೆ. ಆದ್ದರಿಂದ ನಾನು ಯಾರ್ಯಾರು ಈ ಕೃತ್ಯವನ್ನು ಮಾಡ್ತಾರೆ ಕೂಡಲೇ ನಿಲ್ಲಿಸಬೇಕು. ಪೊಲೀಸರು ಶಾಂತಿ ಸುವ್ಯವಸ್ಥೆಯನ್ನು ಅಲ್ಲಿ ಕಾಪಾಡಬೇಕನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಇತರ ಪ್ರದೇಶಗಳಲ್ಲಿ ಯಾರೂ ಕೂಡ ಉದ್ಯೋಗಕ್ಕೆ ಒಳಗಾಗಬಾರ್ದು. ಪೊಲೀಸರು ಇದನ್ನು ನಿಯಂತ್ರಣಕ್ಕೆ ತರ್ತಾರೆ, ಶಾಂತಿ ಸುವ್ಯವಸ್ಥೆಯಲ್ಲಿ ಮಾಡ್ತಾರೆ, ಕೂಡಲೇ ಕ್ರಮವನ್ನು ಜರುಗಿಸ್ತಾರೆ. ಆದ್ದರಿಂದ ಇವತ್ತು ಯಾರ್ಯಾರು ಈ ಪುಂಡಾಟಿಕೆ ಮಾಡಿದ್ದಾರೆ ಅವರು ಖಂಡಿತವಾಗೂ ಕಾನೂನಿನ ಅನ್ವಯ ಅವರಿಗೆ ಉಗ್ರವಾದಂಥ ಕ್ರಮವನ್ನು ಖಂಡಿತವಾಗಿ ಜರುಗಿಸ್ತೇವೆ. ಈ ಎಚ್ಚರಿಕೆನ ಕೊಡೋಕ್ಕೆ ಇಚ್ಛೆಪಡ್ತೀನಿ.